ಲಿಫ್ಟ್ ಬಳಸುವಾಗ ನೀವು ನಿಮ್ಮ ಮಗುವನ್ನ ಸರಿಯಾಗಿ ಗಮನಿಸ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಪಿಂಪ್ರಿ ಚಿಂಚ್ವಾಡ್ನಲ್ಲಿ ಹಸುಗೂಸಿನ ಕೈ ಲಿಫ್ಟ್ ಬಾಗಿಲಲ್ಲಿ ಸಿಲುಕಿ ಅನುಭವಿಸಿದ ಯಾತನೆ ಎಂಥವರನ್ನೂ ಬೆಚ್ಚಿಬೀಳಿಸುತ್ತೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ಈ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಮಹಾರಾಷ್ಟ್ರದ ಪಿಂಪ್ರಿ ಚಿಂಚ್ವಾಡ್ನ ದಿಘಿ ಪ್ರದೇಶದ ವಸತಿ ಸಂಕೀರ್ಣವೊಂದರಲ್ಲಿ ಲಿಫ್ಟ್ ಬಾಗಿಲ ಅಂತರದಲ್ಲಿ ಮಗುವಿನ ಕೈ ಸಿಲುಕಿಕೊಂಡ ಘಟನೆ ಪೋಷಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಅದೃಷ್ಟವಶಾತ್ ಸಮಯ ಪ್ರಜ್ಞೆಯಿಂದಾಗಿ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಮಾರ್ಚ್ 7ರಂದು ಈ ಘಟನೆ ನಡೆದಿದ್ದು, ಅಪಾರ್ಟ್ಮೆಂಟ್ನಲ್ಲಿ ಪುಟಾಣಿ ಮಗುವನ್ನು ಎತ್ತಿಕೊಂಡು ತಾಯಿಯ ಲಿಫ್ಟ್ ಹತ್ತಿದ್ದಾರೆ. ಈ ವೇಳೆ ಮಗು ಆಟವಾಡುತ್ತಾ ಬಾಗಿಲ ಮೇಲೆ ಕೈಯಿಟ್ಟಿತ್ತು. ಬಾಗಿಲು ಸಡನ್ನಾಗಿ ಕ್ಲೋಸ್ ಆದಾಗ ಮಗುವಿನ ಪುಟ್ಟ ಕೈ ಒಳಗಡೆ ಸಿಕ್ಕಿಹಾಕಿಕೊಳ್ತು. ಮಗು ಚೀರಾಡೋಕೆ ಶುರು ಮಾಡಿದಾಗ ಅಲ್ಲಿರೋ ಜನರೆಲ್ಲ ಸೇರಿ ಹೇಗೋ ಮಾಡಿ ಮಗುವನ್ನ ರಕ್ಷಿಸಿದ್ದಾರೆ. ಆಟೋಮ್ಯಾಟಿಕ್ ಲಿಫ್ಟ್ ಬಾಗಿಲುಗಳು ಮಕ್ಕಳಿಗೆ ತುಂಬಾ ಅಪಾಯಕಾರಿ. ಬಾಗಿಲು ಮತ್ತು ಪ್ಯಾನೆಲ್ ನಡುವಿನ ಗ್ಯಾಪ್ ಎಷ್ಟು ಡೇಂಜರ್ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಲಿಫ್ಟ್ ಹತ್ತುವಾಗ ಮಕ್ಕಳ ಕೈ ನಿಮ್ಮ ಹಿಡಿತದಲ್ಲಿರಲಿ. ಈ ವಿಡಿಯೋವನ್ನ ನಿಮ್ಮ ಪೋಷಕ ಮಿತ್ರರಿಗೆ ಶೇರ್ ಮಾಡಿ, ಅವರನ್ನ ಅಲರ್ಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.